ಆಪರೇಷನ್ ಸಿಂಧೂರ ಸರಿ, ಆದರೆ ಇಲ್ಲಿಯವರೆಗೆ ಪಹಲ್ಗಾಮ್ ಉಗ್ರರನ್ನು ಬಂಧಿಸಿಲ್ಲ ಏಕೆ ಎಂದಿತ್ಯಾದಿಯಾಗಿ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಕೇಳಿದರು. ಅಡಿಗಡಿಗೆ ಯುಎಸ್ಎ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ತಾನು ಯುದ್ಧ ವಿರಾಮಕ್ಕೆ ಕಾರಣ ಎಂದು ಹೇಳುತ್ತಿದ್ದಾರೆ. ಇದಕ್ಕೆ ಉತ್ತರಿಸಬೇಕಾದ ಪ್ರಧಾನಿ ಮೋದಿ ಅವರು ಬಾಯಿ ತೆರೆದಿಲ್ಲ. ಈಗ 5 ಜೆಟ್ ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ ಎಂದು ಬೇರೆ ಟ್ರಂಪ್ ಹೇಳಿದ್ದಾರೆ. ಯುದ್ಧ ನಾಶದ ಬಗೆಗೆ ಗುಟ್ಟು ಏಕೆ ಮಾಡಲಾಗುತ್ತಿದೆ ಎಂದು ಖರ್ಗೆ ಪ್ರಶ್ನಿಸಿದರು. ಮಳೆಗಾಲದ ಸಂಸತ್ ಅಧಿವೇಶನ ಆರಂಭವಾದ ದಿನದ ಮೊದಲ ಗಂಭೀರ ವಿಷಯ ಖರ್ಗೆ ಅವರಿಂದ ಬಂತು. ಅತಿ ಮುಖ್ಯ ವಿಷಯವೆಂದರೆ ಪಹಲ್ಗಾಮ್ ಕಾರಣಕ್ಕೆ ಆಪರೇಷನ್ ಸಿಂಧೂರ ನಡೆದಿದೆ. ಆದರೆ ಪಹಲ್ಗಾಮ್ ದಾಳಿ ಮಾಡಿದ ಉಗ್ರರ ಬಂಧನವೇ ಆಗಿಲ್ಲ. ಈ ನಿಟ್ಟಿನಲ್ಲಿ ಉತ್ತರಕ್ಕಾಗಿ ನಾನು 267ನೇ ವಿಧಿಯಡಿ ನೋಟಿಸು ನೀಡಿದ್ದೇನೆ ಎಂದು ಖರ್ಗೆ ಹೇಳಿದರು. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಜನರಲ್ ಮನೋಜ್ ಸಿನ್ಹಾ ಅವರು ಪಹಲ್ಗಾಮ್ ಉಗ್ರ ದಾಳಿಗೆ ಗುಪ್ತಚರ ಇಲಾಖೆಯ ಕೈಲಾಗತನ ಕಾರಣ ಎಂದು ಹೇಳಿದ್ದಾರೆ. ಅದರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊರಬೇಕಲ್ಲವೇ? ಬಿಜೆಪಿಯ ಅಧ್ಯಕ್ಷರೂ ಆಗಿರುವ ಜೆಪಿ ನಡ್ಡಾ ಅವರು ಸರ್ಕಾರವು ಆಪರೇಷನ್ ಸಿಂಧೂರ ಬಗೆಗೆ ಚರ್ಚಿಸಲು ಸಿದ್ಧವಿದೆ ಎಂದರು. ಆದರೆ ರಾಜ್ಯಸಭೆಯಲ್ಲಿ ಪರ ವಿರೋಧ ಕೂಗು ಜೋರಾದ ಕಾರಣ ಕಲಾಪ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ.